ಹೊಸ ಪದಾಧಿಕಾರಿಗಳಾಗಿ ನಮಗೆ ಕನ್ನಡ ನಾವು ಸಾಹಿತ್ಯ ಪ್ರಿಯರಿಗೆ ಎಲ್ಲೋ ಒಂದು ಕಡೆ ಸಾಹಿತ್ಯ ಹೊಸದಾಗಿ ಏನೋ ಚಿಗುರಿಕೊಳ್ತದಂದರೆ ಅದರಷ್ಟು ಸಂತೋಷದ ವಿಷಯ ಇನ್ನೊಂದಿಲ್ಲ. ಮಂಗಳೂರು ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತು ಹೊಸ ಪದಾಧಿಕಾರಿಗಳನ್ನು ಪಡೆದಿರೋದ್ರಿಂದ ಭಾಷಣ ಪ್ರಾರಂಭ ಮಾಡೋ ಮೊದಲು ಎಲ್ಲರಿಗೂ ಅಧ್ಯಕ್ಷರಾದಿಯಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನನ್ನ ತುಂಬ ಆಪ್ತವಾದ ಒಂದು ಬಳಗವನ್ನು ಮುರಳಿ ಚೂಂತಾರ್ ಇವತ್ತಿಲ್ಲಿ ಬರೋ ಹಾಗೆ ಮಾಡಿದ್ದಾರೆ. ಸಾಹಿತ್ಯ ಪ್ರಿಯರು, ಸಾಹಿತ್ಯವನ್ನು ಆಸ್ವಾದಿಸಬಲ್ಲರು, ಸಾಹಿತಿಗಳ ಪ್ರಿಯರು. ಈಗ ನನಗೆ ಪ್ರಿಯರಾದವರು ಕೆಲವರು ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಒಟ್ಟಾಗಿ ಒಂದು ಕನ್ನಡ ಭುವನೇಶ್ವರಿಯ ಹಾಗೆ ಭುವನೇಶ್ವರಿ ಎಲ್ಲ ಹೇಳಿದ್ರಲ್ಲ, ಕನ್ನಡ ಭುವನೇಶ್ವರಿಯ ಪರವಾಗಿ ಒಂದು ತುಂಬ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸ್ತಾ, ಈ ಪುಸ್ತಕದ ಬಗ್ಗೆ ನಾನು ಅವರು 5 ಕಪ್ ಕಾಫಿ ಕುಡಿಬಹುದು ಅಂತ ಬರೆದಿದ್ದಾರೆ. ಅದನ್ನು ಬರೆದಿದ್ದರೆ ನಾನು ಬರ್ತಾನೇ ಇರಲಿಲ್ಲ. ಯಾಕಂದರೆ 5 ಕಪ್ ಕಾಫಿಯನ್ನು 2 ಸಲ ಮಾಡಿ 10 ಸಲ ನಾನು ಕುಡಿತೇನೆ ಬರೆಯುವಾಗ. ಈ ಪೆರ್ಲಾರ್ ಅಂತವರೇ ನನ್ನನ್ನು ರೂಪಿಸಿದಂಥವರು. ಆಕಾಶವಾಣಿ ಮಂಗಳೂರು ಹೇಗೆ ಬರೆದ್ರೂ ಸರಿಯಾಗೋದಿಲ್ಲ ಅವರಿಗೆ. ಅದು ಸೆಂಟೆನ್ಸ್ ತೆಗೀರಿ, ಇದು ನಾನು ಪ್ರಾರಂಭದ ಹಂತದಲ್ಲಿ, ಈಗ ಇಲ್ಲ, ಪ್ರಾರಂಭದ ಹಂತದಲ್ಲಿ ಆಕಾಶವಾಣಿಗೊಂದು ಲೇಖನ ಬರ್ಕೊಂಡು ಹೋದ್ರಿ ಅಂದರೆ ಅವರು ಅಷ್ಟು ತಿದ್ದುಪಡಿ ಮಾಡ್ತಿದ್ರು. ಆ ತಲೆ ಬಿಸಿಯಲ್ಲಿ ಕಾಫಿ ಕುಡಿಯೋದು ನಮ್ಮದು. ಹಾಗಾಗಿ 10 ಸಲ ಕುಡಿತೇನೆ, 5 ಕಪ್ ಕಾಫಿ ಕುಡಿಯಬಹುದು ಅಂತ ಮುರಳಿ ಬರೆದಿರೋದ್ರಿಂದ ಇವತ್ತು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ, ಇಲ್ಲಾಂದರೆ ಬರ್ತಿರಲಿಲ್ಲ. ಈ ಭಾಷಣವನ್ನು ನಾನು ಬರ್ಕೊಂಡು ಬಂದು ಅದು ಆಕಾಶವಾಣಿಗೆ ಹೋಗುವಾಗ ಮಾತ್ರ ಬರ್ಕೊಂಡು ಹೋಗೋದು. ನಾವು ಭಾಷಣಕ್ಕೆ ಬರುವಾಗ ಬರ್ಕೊಂಡು ಬರೋದಿಲ್ಲ. ಅದಕ್ಕೊಂದು ಘಟನೆ ಕಾರಣ ಇದೆ. ಯಾಕಂದರೆ ನಮ್ಮ ದೇಶದ ಅಧಿನಾಯಕಿ ಅಂತ ಕರೀತಾರಲ್ಲ, ಅವರು ಒಮ್ಮೆ ಬಳ್ಳಾರಿಗೆ ಬಂದರು. ಚುನಾವಣಾ ಪ್ರಚಾರದ ಭಾಷಣ, ಅವರಿಗೆ ಕನ್ನಡ ಬರೋದಿಲ್ಲ, ಬರ್ಕೊಟ್ರು ಕನ್ನಡ. ಬಳ್ಳಾರಿಯಲ್ಲಿ ಬಿರುಬಿಸಿಲು, 3 ಗಂಟೆಗೆ ಅವ್ರ ಭಾಷಣ ಇತ್ತು. ಬಿರುಬಿಸಿಲನ್ನು ಲೆಕ್ಕಿಸದೆ ಕುಳಿತ ಓ ನನ್ನ ಬಳ್ಳಾರಿಯ ಬಂಧುಗಳೇ ಅಂತ ಶುರು ಮಾಡಿದ್ದಾರೆ ಭಾಷಣ ಬರೆದು ಕೊಟ್ಟವರು. ಅವರು ಬರುವಾಗ ಲೇಟಾಗಿ 9 ಗಂಟೆ ಆಗಿ ಚಂದ್ರ ಬಂದುಬಿಟ್ಟಿದ್ದಾನೆ. ಅವರು ಅದನ್ನು ಹಿಂದಿಯಲ್ಲಿ ಕನ್ನಡ ಬರ್ಕೊಂಡು ಬಿರುಬಿಸಿಲಿನಲ್ಲಿ ಕೂತ ಬಳ್ಳಾರಿಯ ಬಂಧುಗಳೇ ಅಂತ ಹೇಳಿದಾಗ ಎಲ್ಲರೂ ಚಂದ್ರನನ್ನು ತೋರಿಸಿ ಜೋರಾಗಿ ನಕ್ಕಿದ್ರಂತೆ. ಅದಕ್ಕೆ ನಾನು ಬರೆದು ತಂದು ಓದುವ ಅಪರಾಧ ಮಾಡೋದಿಲ್ಲ. ಅಲ್ಲದೆ ಮುರಳಿ ಮೋಹನ ಚೂಂತಾರು ಬರೆದಿರೋದು ಅಂದರೆ ನನಗೆ ಹೆಚ್ಚು ಕಡಿಮೆ ಗೊತ್ತಿರ್ತದೆ, ಇಂಥದ್ದು ಬರೀತಾರೆ. ಅದು ನಮ್ಮ ಮತ್ತು ಅವರ ಕುಟುಂಬದ ನಡುವಿನ ಆತ್ಮೀಯ ಬಂಧ ಹೇಗಿದೆ ಅಂದರೆ, ಅವ್ರು ಏನು ಬರೀಲಿಲ್ಲ ಅಂತ ನಮಗೆ ಟೆನ್ಷನ್. ನೀವು ಒಂದು ವಾರ ಏನಾರು ಬರೀದಿದ್ರೆ, ಮುರಳಿ ಅಂಕಲ್ಗೆ ಏನಾಗಿದೆ ಅಮ್ಮ ಅಂತ ನನ್ನ ಮಗಳು ಕೇಳ್ತಿರ್ತಾಳೆ, ಬರದೇ ಇಲ್ಲ ಈ ಸಲ ಅಂತ. ಅವರು ಕಲ್ಲಡ್ಕಕ್ಕೆ ಹೋಗಬೇಕು. ಅವರು ಚಟ ಅಂತ ಹೇಳಿದ್ರಿ ನೀವು, ಅದು ಹಠವಾಗಿ ಬಿಟ್ಟಿದೆ ಈಗ ಬರೆಯೋದು. ಹಠ ಹೊತ್ತು ಬರೀತಾರೆ. ರಾತ್ರಿ 2 ಗಂಟೆಗೆ ಅವರದ್ದು ಆನ್ಲೈನಲ್ಲಿ ಇರ್ತಾರೆ. ಇದೆಲ್ಲ ನಾವು ಗಮನಿಸ್ತೀವಿ. ತಮ್ಮ ಅಂದ್ಬಿಟ್ರೆ ಅಕ್ಕ ಅಂದ್ಬಿಟ್ರೆ ಸುಲಭ ಅಲ್ಲ. ನೀವೆಲ್ಲರನ್ನೂ ನಾನು ಗಮನಿಸ್ತಾ ಇರ್ತೀನಿ, ಅಕ್ಕ ಕೊಟ್ಟಿದ್ದೀರಲ್ಲ. ಅವರು ಭಾನುವಾರ ಹೋಮ್ ಗಾರ್ಡ್ಸನ್ನು ಕಟ್ಟಿಕೊಂಡು ಎಲ್ಲೆಲ್ಲೋ ಓಡಾಡ್ತಿರ್ತಾರೆ. ಕಲ್ಲಡ್ಕ ಟೀ ಕುಡಿಲೇಬೇಕು ಅವರಿಗೆ. ಅದರದ್ದೊಂದು ಫೋಟೋ ತೆಗಿಬೇಕು, ತಕ್ಷಣ ಹಾಕಬೇಕು. ಆ ಕಲ್ಲಡ್ಕ ಟೀಯನ್ನು ಅವರು ಪ್ರೊಪಗಂಡ ಮಾಡಿದ ಹಾಗೆ ಅವರದ್ದು ರಿನೋವೇಟ್ ಆದಾಗ ನಾನು ಬರೆದೆ. ಅವರ ಅಧಿಕೃತ ಅಂಬ್ಯಾಸಿಡರ್ ಆಗಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರನ್ನು ನೇಮಿಸಲಾಗಿದೆ ಅಂತ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು. ಅಷ್ಟು ಅವರು ಜೀವನವನ್ನು ಆಸ್ವಾದಿಸೋದು, ಈ ಸ್ವಾದ ಅಂತ ಅದಕ್ಕೆ ಇನ್ನೊಂದು ಆಸ್ವಾದಿಸಿಕೊಂಡು ತಿನ್ನುವಂಥದ್ದು. ನಾವು ಸುಮ್ಮನೆ ನಮ್ಮ ಇದರಲ್ಲಿ ಇನ್ನೊಂದು ನಾನು ಸೇರ್ಪಡೆ, ಮುಂದಿನ ಇದು ಅವರ ಕೃತಿಗಳೆಲ್ಲವೂ ಪರಿಷ್ಕೃತವಾಗಿ ಮತ್ತೆ 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 ರೀಪ್ರಿಂಟ್ ಆಗುವಂಥದ್ದು ಅವರದ್ದು ಎಲ್ಲ ಹೆಚ್ಚಿನ ಕೃತಿಗಳು. ಅದರಲ್ಲಿ ಹೇಗೆ ತಿನ್ನಬೇಕು ಅಂತ ಒಂದು ಸೇರಿಸಬೇಕು. ನಾವು ಕೆಲವರು ಇದರಲ್ಲಿ ಏನನ್ನು ತಿನ್ನಬೇಕು, ಯಾಕಾಗಿ ತಿನ್ನಬೇಕು ಎಲ್ಲವೂ ಇದೆ. ತಿನ್ನುವ ಕ್ರಮದ ಬಗ್ಗೆ ಒಂದು ಬರೀಬೇಕು. ನಾವು ಹಾಸ್ಯ ಲೇಖಕರು ತುಂಬ, ನಮ್ಮಲ್ಲಿ ಒಬ್ಬರು ನಮ್ಮ ಕಾಲೇಜಲ್ಲಿದ್ದರು. ಅವ್ರ ಎದುರಿಗೆ ಈ ಗೋಡಂಬಿ ಬೀಜ ಸೌಜನ್ಯಕ್ಕಾಗಿ ಹಿಡಿತಾರಲ್ಲ, ಒಂದು ತೆಗೆದು ಹೀಗೆ ತಿಂತಾರೆ ಸ್ಟ್ಯಾಂಡರ್ಡಾಗಿ. ಅವರು ಹೀಗೆ ತಿಂದು ಅಷ್ಟನ್ನು ತಿಂದು ಇಡೀ ಕಾಲೇಜಿನ ಮರ್ಯಾದೆ ಒಮ್ಮೆ ತೆಗೆದು ಬಿಟ್ಟಿದ್ದರು ನಮ್ಮದು. ಹಾಗೆ ಏನನ್ನು ಎಷ್ಟನ್ನು ಮತ್ತು ಹೇಗೆ ತಿನ್ನಬೇಕು ಅಂತ ಒಂದು ಚಾಪ್ಟರ್ ಟು ಬಿ ಆ್ಯಡೆಡ್. ನೋಟ್ ಮಾಡ್ಕೊಳ್ಳಿ ಮುರಳಿಯವರೇ. ನಾನು ತುಂಬ ಪ್ರೀತಿಯಿಂದ, ಯಾಕಂದರೆ ನನಗೆ ಅವರ ಸಾಧನೆಯ ಹಿಂದೆ ಅವ್ರು ಹೇಳಿದರು, ತುಂಬ ದೊಡ್ಡ ಮಾತನ್ನು ಹೇಳಿದರು. ನನಗೆ ಅಕ್ಕನ ಸ್ಥಾನ ಕೊಟ್ಟ ಮೇಲೆ ಯಾರನ್ನು ನಾವು ತಮ್ಮ ಅಂತ, ಆ ಕಡೆ ತಮ್ಮ ಸಹ ತುಂಬ ತಪ್ಪೆಲ್ಲ ಮಾಡಿ ಬರೆದಾಗ ಬೈದೆಲ್ಲ ಮಾಡಿದ್ದೇನೆ ನಾನು ಅವರಿಗೆ. ಮತ್ತು ಎಲ್ಲೆಲ್ಲೋ ಕರ್ಕೊಂಡೋಗಿ ಭಾಷಣ ಮಾಡಿಸಿದ್ದಾನೆ ಅವನು ನನ್ನನ್ನು. ಒಂದು ಜೈನ ಮುನಿಗಳ ಸಮಾರಂಭ ಕರ್ಕೊಂಡೋಗಿದ್ದು ನೆನಪಿದೆಯಾ ನನಗೆ? ನಾವು ಇಷ್ಟು ಒದಾಡ್ತೇವಲ್ಲ ನಮ್ಮ ತಾಪತ್ರಯಗಳು, ಆ ಗುರುಗಳು ಕೂತಿದ್ದು ನೋಡಿ, ಸ್ವಾಮಿಗಳೇ ನಮಗೂ ನಮ್ಮನ್ನು ಯಾರೂ ಕೇಳಲಿಲ್ಲ, ಸ್ವಾಮಿ ಆಗಲಿಕ್ಕೆ ಆಸೆ ಇದೆಯಾ ಅಂತ ಮದುವೆ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಹಾಗೆ ನಮಗೂ ಆರಾಮ ಇದ್ದುಬಿಡೋಣ ಕಾಣ್ತದೆ ಅಂತ ನಾನು ಅವರಿಗೆ ತಮಾಷೆ ಮಾಡಿದ್ದೆ. ಬನ್ನಿ ನಮ್ಮ ಮಠಕ್ಕೆ ಅಂತ ಅವ್ರು ಹೇಳಿದರು, ನಾವು ಸಾಹಿತ್ಯ ಪ್ರಿಯರು ಅಂತ. ತುಂಬ ಒಳ್ಳೆಯ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ದರು ಅವರು. ತುಂಬ ಖುಷಿ ಆಗ್ತಾಯಿದೆ. ಮಂಗಳೂರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮತ್ತೊಂದು ಮರು ಜೀವ ಬರುವ ಹಾಗಿದೆ.
ನಾನು ತುಂಬ ಎಲ್ಲರಿಗೆ ಶುಭ ಹಾರೈಸ್ತೇನೆ ಮತ್ತು ನಾನು ಗಮನಿಸ್ತಾ ಇರ್ತೇನೆ. ನಾನು ಎಲ್ಲೂ ಹೋಗಿಲ್ಲ, ಹೋಗಿಬಿಟ್ರು ಅಂತ ಹೇಳಿದ್ರಲ್ಲ ಅವರು ಪ್ರಾರಂಭದಲ್ಲಿ, ಎಲ್ಲೂ ಹೋಗಿಲ್ಲ ನಾನು. ಮುರಳಿಯವರ ಮೊದಲನೆಯ ಪುಸ್ತಕದಿಂದ ಹಿಡಿದು ಇವತ್ತು 13ನೇ ಕೃತಿಯವರೆಗೂ ಅದರ ಹಿಂದೆ ಮುಂದೆ ಮುನ್ನುಡಿಯೋ ಅಥವಾ ಬಿಡುಗಡೆಯೋ ಯಾವುದೋ ಒಂದು ರೀತಿಯಲ್ಲಿ ನಾನು ತೊಡಗಿಕೊಂಡಿದ್ದೇನೆ. ತುಂಬ ಸಾರ್ಥಕವಾದ ಕೆಲಸವನ್ನು, ಯಾಕಂದರೆ ಅವರಿಗೆ ಅಗತ್ಯ ಏನಿರಲಿಲ್ಲ. ಅಲ್ಲಿ ಮಂಜೇಶ್ವರಕ್ಕೆ ಹೋಗಿ ನೋಡಿದರೆ ಗೊತ್ತಾಗ್ತದೆ ಅವರು ಎಷ್ಟು ಬ್ಯುಸಿ ಅಂತ. ನಾನು ತುಂಬ ಜನಪ್ರಿಯ ವೈದ್ಯರು ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ನಾನೇ ಅಲ್ಲಿ ಹೋದಾಗ ಗೊತ್ತಾಯಿತು ಎಂಥ ಜನಪ್ರಿಯತೆ ಇದೆ ಅಂತ. ರೈಲ್ವೆ ಸ್ಟೇಷನ್ನಲ್ಲಿ ಜನ ಇದ್ದಂಗೆ ಇದ್ದರು. ಅವತ್ತು ನಾನು ಅದನ್ನು ತರಿಸ್ಕೊಂಡು ಹೋಗೋ ಹಾಗೆ ಅಷ್ಟೆಲ್ಲ ಮಾಡ್ಕೊಂಡು ಇರ್ಬೋದಿತ್ತು. ಅವರಿಗೇನು ಕನ್ನಡ ಸಾಹಿತ್ಯ ಬರಿಬೇಕು ಏನು ಅಗತ್ಯ ಏನಿರಲಿಲ್ಲ. ಆದರೆ ಇದು ಅವರ ತಾಯಿಯಿಂದ ಬಂದಂತೂ ಅವರ ತಂದೆ, ನಾನು ತಂದೆಯವರನ್ನು ಕೂಡ ನೆನಪು ಮಾಡ್ಕೋತೇನೆ. ಅವರು ದೊಡ್ಡ ವಿದ್ವಾಂಸರು, ಅವರ ಕುರಿತು ಕೂಡ ಇವರು ಬರೆದಿದ್ದಾರೆ. ಆ ಪುಸ್ತಕವನ್ನು ಕೂಡ ನಾನು ಮುನ್ನುಡಿ ಬರೆದು ಸಂತೋಷಪಟ್ಟಿದ್ದೇನೆ. ಆ ಸಾಹಿತ್ಯದ ಒಳಗಡೆ ತುಂಬಿಕೊಂಡಿದ್ದಾಗ ಹೇಗೋ ಅದನ್ನು ಬರಿಬೇಕು. ಅವರು ಕಾಯಿಲೆ ಬಗ್ಗೆ ಬರೀತಾರೆ ಅಂದರೆ ನನಗೆ ಲಾಂಗುಲಾಚಾರ್ಯರ ಒಂದು ತಮಾಷೆ ಪ್ರಸಂಗ ನೆನಪಾಗ್ತದೆ. ನೀವು ಆಯುರ್ವೇದದ ಪ್ರಣೀತವಾದಂಥದ್ದು ಅಂತ ಹೇಳಿದ್ರಲ್ಲ, ಈ ನಮ್ಮ ಜೀವನದಲ್ಲಿ ಒಂದು 2-3 ದೊಡ್ಡ ಸಮಸ್ಯೆಗಳಿದ್ದಾವೆ. ಮದುವೆ ಆಗಬೇಕಾ ಬೇಡವಾ ಅಂತ ಒಂದು ಸಮಸ್ಯೆ, ಅದು ಬಗೆಹರಿದಿಲ್ಲ ಇವತ್ತಿನವರೆಗೂ. ಆದವರು ಗೋಳಾಡ್ತಾರೆ, ಆಗದಿದ್ದವರು ಗೋಳಾಡ್ತಾರೆ. ಅದನ್ನು VC ಅವರು ಮದುವೆ ಆಗಬೇಕಾ ಬೇಡವಾ ಸರ್ ಅಂತ ಕೇಳಿದಾಗ, ಅತ್ತದರಿ ಇತ್ತ ಪುಲಿ ಅಂತ ಒಂದಿದೆ ಕನ್ನಡದಲ್ಲಿ. ನೀವು ಮದುವೆ ಆದರೂ ಕಷ್ಟ, ಆಗದೇ ಇದ್ದರೂ ಕಷ್ಟ, ಕಷ್ಟ ತಪ್ಪಿದ್ದೇ ಅಲ್ಲ. ಆದರೆ ಮದುವೆ ಆದರೆ ಸಿಗುವ ಲಾಭ ಏನು ಅಂದರೆ, ಆ ಕಷ್ಟಕ್ಕೆ ಒಂದು ಪ್ರಾಣಿಯನ್ನು ಗುರಿ ಮಾಡಿ ಬೈಬೋದು ನಾವು. ನನಗೆ ಇಂಥ ಕಷ್ಟ ಬಂದಿದೆ ನನ್ನ ಹೆಂಡತಿಯಿಂದ, ನನಗೆ ಇಂಥ ಕಷ್ಟ ಬಂದಿದೆ ನನ್ನ ಗಂಡನ, ಹೇಳಲಿಕ್ಕೆ ಅವಕಾಶ ಇರೋದೇ ಇಲ್ಲ ಮದುವೆ ಆಗದಿದ್ದರೆ. ಅದಕ್ಕೋಸ್ಕರ ಆದರೂ ಮದುವೆ ಆಗಬೇಕು ಅಂತ ಸೀತಾರಾಮಯ್ಯನವ್ರು ಹೇಳಿದ್ದು. ಇನ್ನೊಂದು ಸಮಸ್ಯೆ ಅಷ್ಟೇ ದೊಡ್ಡದು, ಈ ಆಯುರ್ವೇದ ದೊಡ್ಡದಾ ಅಂತ, ಈ ಇಂಗ್ಲೀಷ್ ಮದ್ದು ದೊಡ್ಡದಾ ಅಂತ, ಅದು ಕೂಡ ಬಗೆಹರಿದಿದ್ದೇ ಅಲ್ಲ. ನೀವು ಆಯುರ್ವೇದದವ್ರನ್ನ ಕೇಳಿ, ಇಂಜೆಕ್ಷನ್ ಕೊಟ್ಟು ಸಾಯಿಸ್ತಾರೆ ನಿಮ್ಮನ್ನು ಅವರು ಅಂತಲೇ ಹೇಳೋದು. ಇವರನ್ನು ಕೇಳಿ ಇಂಗ್ಲೀಷ್ನವ್ರನ್ನ, ನೀವು ಆಯುರ್ವೇದ ಅಂತ ಮಾಡ್ತಾ ಇರಿ ನೋಡಿ ಆಮೇಲೆ ಅಂತ. ಇಬ್ಬರು ಅಷ್ಟು ಪರಸ್ಪರ ವಿರುದ್ಧವಾಗಿ, ಆಗ ನಾವು ನಮ್ಮದೇ ಆದ ಒಂದು 5 ಕಪ್ ಕಾಫಿಯನ್ನು 10 ಸಲ ಅರ್ಧ ಮಾಡಿ ಕುಡಿದು ನಮ್ಮದೇ ಆದ ಮಾರ್ಗವನ್ನು ನಾವು ಹುಡ್ಕೋಬೇಕು. ಲಾಂಗುಲಾಚಾರ್ಯರು ತುಂಬ ಅವ್ರು ದೊಡ್ಡ ಹಾಸ್ಯಲೇಖಕರು, ಅವರು ನನ್ನ ಗುರು ಸಮಾನರವರು. ಅವ್ರು ಹೇಳಿದ ಒಂದು ಘಟನೆಯನ್ನು ನಾನು ನೆನಪು ಮಾಡ್ಕೋಬೇಕು. ಈಗ ಆಯುರ್ವೇದದವನು ನಮ್ಮ ದೇಶೀಯ ಪದ್ಧತಿಯಲ್ಲಿ, ಅದೇ ಕಾಫಿ ಕುಡಿಬೇಡಿ ಚಹಾ ಕುಡಿಬೇಡಿ ಅಂತೂ ಆಯ್ತಲ್ಲ, ಉಪ್ಪಿನಕಾಯಿಯನ್ನು ಕಣ್ಣಿನಲ್ಲಿಯೂ ನೋಡಬೇಡಿ, ಉಪ್ಪು ತೆಗೆದುಕೊಂಡು ಹೋದ ದಾರಿಯಲ್ಲಿ ಹೋಗಕೂಡದು. ಉಪ್ಪು ಅಂದರೆ ಅಷ್ಟೂ ಪಥ್ಯದ ಹೆಸರಿನಲ್ಲಿ ನಮ್ಮನ್ನು ಅಂದರೆ ಅಷ್ಟು ಪಥ್ಯ ಅವರದ್ದು. ಉಪ್ಪಿನಕಾಯಿ ತಿಂದ್ರಂತೂ ಹೋಯಿತು. ಎಣ್ಣೆ ಅವರ ಪಥ್ಯ ಮಾಡಲಿಕ್ಕಾಗದೆ ಅನೇಕರ ಮಾರ್ಗಾಂತರ ಮಾಡಿಬಿಡ್ತಾರೆ. ಅದೇ ನಮ್ಮ ಇಂಗ್ಲೀಷ್ ಡಾಕ್ಟರ್ ನೋಡಿ, ಉಪ್ಪಿನಕಾಯಿ ತಿನ್ನಿ ಪರವಾಗಿಲ್ಲ, ನೀವು ಕೇಳಿ, ಪಥ್ಯ ಅನ್ನೋದು ಅವ್ರಿಗಿಲ್ಲ. ಇಂಗ್ಲೀಷ್ನವರು ಹುರಿದುಂಬಿಸ್ತಾರೆ, ತಿನ್ನಿರಿ ಆಮೇಲೆ ಮತ್ತೆ ಬನ್ನಿ ಇಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಏನನ್ನೂ ತಿನ್ನಬೇಡ ಎನ್ನುವ ಇಬ್ಬರು ಆಯುರ್ವೇದದವರಾಗಲಿ ಇಂಗ್ಲೀಷ್ನವರಾಗಲಿ ನಮ್ಮ ಕೊನೆಯ ದಿನವನ್ನು ಅವರು ನಿಲ್ಲಿಸಲಾರರು. ಅಂದರೆ ನಮ್ಮ ಪ್ರಾಣ ಹೋಗುವಾಗ ಅವರು ಇಬ್ಬರು ಬರೋದಿಲ್ಲ. ಅದಕ್ಕೆ ಅವ್ರು ಹೇಳೋದು, ಲಾಂಗುಲಾಚಾರ್ಯ ಹೇಳೋದು, ತಿನ್ನದೇ ಸಾಯಿ. ಅವನು ಹೇಳ್ತಾನೆ, ತಿನ್ನದೇ ಸಾಯಿ ಎನ್ನುವವನಿಗಿಂತ ತಿಂದು ಸಾಯಿ ಎನ್ನುವವನು ಮೇಲು ಅಂತ ನಾವೊಂದು ಒಳ ಒಪ್ಪಂದವನ್ನು ಅವರು ಹೇಳಿರುವಂಥದ್ದು. ಹಾಗೆ ನಾವು ಇವರ ಲೇಖನಗಳು ನಾನು ಸುಮ್ಮನೆ ತಮಾಷೆಗೆ ಹೇಳ್ತಾ ಇರುವಂಥ, ಇದರಲ್ಲಿ ತುಂಬ ಉಪಯುಕ್ತ. ನಾನಿವತ್ತು ನನ್ನ ಕೆಲವು ಸ್ನೇಹಿತರನ್ನು, ನನ್ನ ಅಪಾರ್ಟ್ಮೆಂಟಲ್ಲಿರುವವರನ್ನ ಎಲ್ಲ ಕರೆದೆ. ಸುಮ್ಮನೆ ಈ ಕತೆ ಕವಿತೆ ಆದರೆ ನಾನು ನಿಮ್ಮನ್ನು ಕರಿತಾ ಇರಲಿಲ್ಲ, ಬೋರೋದು ಹೇಳೋದಿಲ್ಲ ನಾವು. ಕತೆ ಕವಿತೆ ಅಂದರೆ ಅಷ್ಟು ಜನರಿಗೆ ಬೇಡದ್ದಾಗಿಬಿಟ್ಟಿದೆ ಇವತ್ತಿನ ದಿನ ಸಾಹಿತಿಗಳು ಸೇರಿಕೊಂಡು. ಆದರೆ ಜೀವನದಲ್ಲಿ ಅತಿ ಉಪಯುಕ್ತವಾದಂತಹ ನಮ್ಮ ಸಮಸ್ಯೆಗಳನ್ನು ನಾವು ಇದರಲ್ಲಿ ನೋಡ್ಕೊಳ್ಬೋದು. ನಾವೇನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ಸೈಂಟಿಫಿಕ್ಕಾಗಿ. ಯಾಕಂದರೆ ಇವತ್ತು ವಾಟ್ಸಾಪ್ನಲ್ಲಿ ತಿನ್ನಬೇಕು ಅಂತ ಒಬ್ಬ ಬರೀತಾನೆ, ನೆಕ್ಸ್ಟ್ ಡೇ ಅದನ್ನು ತಿನ್ನಬಾರ್ದು ಅಂತ ಬಂದುಬಿಡ್ತು. ಅದು ಯಾವುದೋ ಎಲೆ, ಅದು ಎಂಥ ಎಲೆ ತಿಂದು ಏನೇನು ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಯಾವುದ್ಯಾವುದೋ ಎಲೆ, ಇದನ್ನು ಒಂದು ಎಲೆಯನ್ನು ತಿಂದು ನೋಡಿ ನಿಮ್ಮ ಕಿಡ್ನಿಯಲ್ಲಿದ್ದ ಕಲ್ಲು ಕರಗಿ ಹೋಗದಿದ್ದರೆ ಹೇಳಿ ಅಂತ. ಹೀಗಾಗಿ ಈಗ ಈ ವೈದ್ಯರನ್ನೇ ಕೇಳೋದಿಲ್ಲ ನಾವು, ನಾವೇ ವೈದ್ಯರೇ ಆಗಿಬಿಟ್ಟಿದ್ದೇವೆ, ಸೆಲ್ಫ್ ಮೇಡ್ ಡಾಕ್ಟರ್ಸ್ ನಾವು. ಅಷ್ಟರ ಮಟ್ಟಿಗೆ ಜನ ಇದರಲ್ಲಿ ಈ ಫೇಸ್ಬುಕ್ಕಲ್ಲಿ ಇದರಲ್ಲಿ ಬಂದು ಅದಕ್ಕೆ ಸೈಂಟಿಫಿಕ್ಕಾಗಿ ಒಬ್ಬ ಡಾಕ್ಟ್ರಾಗಿ ಅದರಲ್ಲಿರುವಂಥ ಅಥೆಂಟಿಕ್ಕಾಗಿ ಬರೆದಿರುವಂಥದ್ದು. ಏನನ್ನು ತಿಂದರೆ ನಾವು ಸಾಯೋದಿಲ್ಲ, ಏನಂತ ಅಂದರೆ ಸಾಯುತ್ತೇವೆ, ಒಂದಲ್ಲ ಒಂದಿನ ಸಾಯೋದಿದೆ, ಒಂದು ಸ್ವಲ್ಪ ನಿಧಾನ ಸಾಯಬಹುದು ಅನ್ನೋದನ್ನು, ನಿಧಾನವಾಗಿ ಸ್ವಾದ ಅನ್ನೋದು ಈ ಊಟಕ್ಕೆ ಮಾತ್ರ ಅಲ್ಲ, ಜೀವನವನ್ನೇ ನಾವು ಒಂದು ಆಸ್ವಾದಿಸಿಕೊಂಡು, ಅಯ್ಯೋ ಅಂತ ಅಳುವವರು ಒಂದು ವರ್ಗದಲ್ಲಿದ್ದಾರೆ. ಇಲ್ಲಿದ್ದನ್ನು ಇದೆ, ಇಲ್ಲಿ ಮೈನಸ್ ಪಾಯಿಂಟ್ಸ್ ಇದ್ದಾವೆ ಈ ಜೀವನದಲ್ಲಿ, ದುಃಖ ಇದೆ, ನೋವು ಇದೆ, ಎಲ್ಲವೂ ಇದೆ. ಈ ಕಡೆಯೂ ಒಂದು ಒಳ್ಳೆಯ ಮುಖ ಇದೆ ಆ ಜೀವನಕ್ಕೆ. ಅದನ್ನು ನೋಡಿ
ಆಸ್ವಾದಿಸುವಂಥದ್ದನ್ನು ಪ್ರೇರೇಪಿಸುವ ಹಾಗೆ ಇದೇ ಹಣ್ಣು, ಇದೇ ಹಾಲು ಬಿಳಿದೆಲ್ಲ ವಿಷ ಅಂತ ಹೇಳ್ತಾರಲ್ಲ, ಎಲ್ಲವೂ ವಿಷವನ್ನೇ ನಾವು ತಿಂದ್ಕೊಂಡು ಬದುಕಿದ್ದೇವಲ್ಲ ವಿಷಕಂಠರ ಹಾಗೆ. ಏನನ್ನು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದನ್ನು ತುಂಬ ಸೊಗಸಾಗಿ, ತುಂಬ ಸ್ವಾರಸ್ಯಕರವಾಗಿ, ಅವ್ರದ್ದೇ ಅದೊಂದು ಭಾಷೆ ಇದೆ. ನನಗೆ ಅದು ಬರದೆ ಕೂಡಲೇ ಇದು ಮುರಳಿ ಬರೆದಿರೋದು ಅಂತ ಗೊತ್ತಾಗಿಬಿಡ್ತದೆ. ಇಲ್ಲಿ ಪುಸ್ತಕದಲ್ಲಿ ಬರೋಕ್ಕಿಂತ ಮೊದಲು ಬರೆದಿದ್ದಾರೆ. ಇದನ್ನು ನಾವೆಲ್ಲ ಓದಿ ನೋಡಿಕೊಂಡು ನಮ್ಮ ಇದರಲ್ಲಿ, ಆಮೇಲೆ ಕೆಲವನ್ನು ಹೊಸ ವಿಷಯಗಳಿದ್ದಾವೆ ಮುರಳಿಯವರೇ. ಬಿ ಪಾಸಿಟಿವ್, ನನ್ನದು ಬಿ ಪಾಸಿಟಿವ್. ಈ ಬ್ಲಡ್ ಗ್ರೂಪ್ ಅನ್ನೋದು ಸ್ವಭಾವವನ್ನು ನಿರ್ದೇಶಿಸ್ತದೆ, ಮತ್ತು ಯಾವ ಬ್ಲಡ್ ಗ್ರೂಪ್ನವರಿಗೆ ಯಾವ ಆಹಾರ ಸರಿ ಅನ್ನೋದು ನಾನು ಫಸ್ಟ್ ಟೈಮ್ ಓದಿದ್ದು. ನನ್ನದು ಬಿ ಪಾಸಿಟಿವ್. ಅವ್ರಿಗೆ ಒಂದು ವಾಕ್ಯ ಬರೆದಿದ್ದೀರಿ, ಬಿ ಪಾಸಿಟಿವ್ನವರು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸ್ಟ್ರಾಂಗ್ ಇರ್ತಾರೆ ಅಂತ. ಅದು ಒಂದು ಕಾರಣ ನಾನು ಇವತ್ತು ಬರೋದಕ್ಕೆ. ಅದು ನನಗೆ ಗೊತ್ತಿರಲಿಲ್ಲ, ಇಂಥ ಬ್ಲಡ್ ಗ್ರೂಪ್ನವರಿಗೆ ಇಂಥ ಆಹಾರ ಸೂಕ್ತ ಅನ್ನೋದನ್ನು ನಾನು ಓದಿರಲಿಲ್ಲ. ವೈಜ್ಞಾನಿಕವಾಗಿ ಹೇಳಬಹುದಾದದ್ದನ್ನು ತುಂಬ ಸೊಗಸಾಗಿ, ಅದಕ್ಕೆ ಆಕರ್ಷಕವಾದ ಒಂದು ಮುನ್ನುಡಿ ಬರೆದಿದ್ದಾರೆ ಪ್ರಭಾಕರ್ ಜೋಶಿಯವರು. ನಾನು ಅವರು ಇಲ್ಲಿ ಬಂದರೆ ಅವರನ್ನು ಅಭಿನಂದಿಸಬೇಕು ಅಂದ್ಕೊಂಡಿದ್ದೆ. ಇಷ್ಟು ಚಂದದ ಅವರ ಭಾಷೆ, ಒಂದು ಕವಿತೆ ಹಾಗೆ ಬರೆದಿದ್ದಾರೆ. ಒಂದು ಮುನ್ನುಡಿ ಅಷ್ಟು ಚಂದ ಇರೋದಕ್ಕೆ ಸಾಧ್ಯ ಅನ್ನೋದು. ಅವರು ಅವರನ್ನೆಲ್ಲ ಬಾಯಿ ಮುಚ್ಚಿಸಿದವರು ಇವರು. ಮುರಳಿಯವರ ಮತ್ತು ನನ್ನ ಬಾಯಿ ಮುಚ್ಚಿದ ಕತೆ ದೊಡ್ಡದಿದೆ. ನಾನೊಂದು ಸಲ ಮಂಗಳೂರಿಗೆ ಟ್ರೈನಲ್ಲಿ ಬರ್ತಾ ಇದ್ದೇನೆ. ಮದ್ದೂರು ವಡ ಅಂತ ಫೇಮಸ್ ಅಲ್ಲ, ಮದ್ದೂರು ವಡ ಕಾಫಿ ತೊಗೊಂಡೆ. ಆ ಮದ್ದೂರು ವಡೆ ನುಂಗುವಾಗ ನಾನು ಒಂದು ಹಲ್ಲು ಒಳಗೆ ಹೋಗಿಬಿಟ್ಟಿದೆ. ಗೊತ್ತೇ ಇಲ್ಲ ನನಗೆ ಮದ್ದೂರು ವಡೆಯ ಗಟ್ಟಿತನ ಎಷ್ಟಿರ್ಬೋದು ನೋಡಿ. ನನ್ನ ಒಂದು ಹಲ್ಲನ್ನು ತೊಗೊಂಡು ಒಳಗೆ ಹೋಗಿದೆ. ಗಾಬರಿ. ನಮ್ಮ ಮನೆಯಲ್ಲಿ ಯಾರಿಗೆ ಏನೇ ಆದರೂ ನಾವು ಪಟ್ಟ ಫೋನ್ ಮಾಡೋದು ಮುರಳಿ ಮೋಹನ್ ಚುಂತಾರು. ನನ್ನ ಮಗಳಿಗೆ ಚೇಳು ಕಚ್ಚಿದೆ ಡಾಕ್ಟ್ರೇ ಅಂತ, ಅದು ಅವರಿಗೆ ಫೋನ್ ಮಾಡಬೇಕು. ಅವರಿಗೆ ಯಾವುದೇ ಸಂಬಂಧ ಇಲ್ಲದ ಸಂಗತಿಗಳು ಘಟಿಸಿದರು. ಇದಂತೂ ಹಲ್ಲೇ ಒಳಗೆ ಹೋದ ಸಂದರ್ಭ ನಾನು ಸೀದಾ ಫೋನ್ ಮಾಡಿದೆ, ಮುರಳಿ ನಾನು ಹಲ್ಲು ನುಂಗಿದ್ದೇನೆ ಅಂತ. ಏನು ಹೆದರಬೇಡಿ ಅಕ್ಕ, ಬನ್ನಿ, ನೀವು ಏನಾಗೋದಿಲ್ಲ, ನಾಳೆ ಬನ್ನಿ ಅಂತ ಹೇಳಿದರು. ಆಮೇಲೆ ನನ್ನ ಹಲ್ಲು ನನಗೆ ಮತ್ತಿನ್ನೇನಲ್ಲ, ನಾನು ನೆಗಾಡಿ ಅಂತ ಹೇಳುವವಳು, ಮುಂದಿನ ಹಲ್ಲು ಹೋಯಿತು. ಆಗ ನಾನು ಮಾಸ್ಕ್ ಹಾಕ್ಕೊಂಡೆ, ಏನು ಮಾಡೋದು ಅಂತ. ನೆಗಾಡಲಿಕ್ಕೂ ಇಲ್ಲ, ಮಾತಾಡಲಿಕ್ಕೂ ಇಲ್ಲ. ಮಾಸ್ಕ್ ಹಾಕ್ಕೊಂಡು ಇವರಿಗೆ ಫೋನ್ ಮಾಡಿದೆ ಹೀಗಾಗಿದೆ ಅಂತ. ಅವರು ಮತ್ತೆ ನನ್ನ ಹಲ್ಲನ್ನು ಮಂಜೇಶ್ವರಕ್ಕೆ ಕರ್ಕೊಂಡು ಹೋಗಿ ಹೇಗೆ ಬೇಕು ಹಾಗೆ ತಿದ್ದಿ, ಈಗ ನಾನು ಹೇಳದಿದ್ದರೆ ಗೊತ್ತಾಗದ ಹಾಗೆ ನಾನು ನೆಗೆಯಾಡಿಕೊಂಡೇ ಇದ್ದೇನೆ. ನನ್ನ ದಂತ ವೈದ್ಯರು ನನ್ನ ಹಲ್ಲಿನ ಪೂರ್ತಿ ಯೋಗಕ್ಷೇಮವನ್ನು ವಹಿಸಿಕೊಂಡವರು ಅಲ್ಲದೇ ನನ್ನ ಇಡೀ ಕುಟುಂಬದ ಆರೋಗ್ಯದ ಯೋಗಕ್ಷೇಮ, ಅವರ ನೇಚರ್ ಅಂಥದ್ದು. ನನ್ನ ಕುಟುಂಬ ಅಂತಲ್ಲ, ಅವರಿಗೆ ಸಮಾಜದಲ್ಲಿ ಒಳ್ಳೆಯದನ್ನೇ ಮಾಡಬೇಕು ಅವರು. ನೀವು ಕೋವಿಡ್ ಆದಾಗ ಬೇರೆ ಬೇರೆ ಕಾರಣಕ್ಕೆ ನಾವು ಆತಂಕಿತರಾಗ್ತಾ ಇದ್ವಲ್ಲ, ನನಗೆ ಈ ಮುರಳಿ ಮೋಹನ್ ಚುಂತಾರ್ ಬಗ್ಗೆ ತುಂಬ ಆತಂಕ ಆಗ್ತಾಯಿತ್ತು. ಎಲ್ಲೋ ಹೋಗಿ ಯಾರಿಗೋ ಏನೋ ಸಹಾಯ ಮಾಡ್ತಾಯಿದ್ದಾರೆ, ಕೊರೋನಾ ಅಂಟಿಸ್ಕೊಂಡ್ರೆ ಹೇಗೆ ಈ ಮನುಷ್ಯ ಅಂತ ನಾನು ರಾಜಶ್ರೀಗೆ ಫೋನ್ ಮಾಡಿ ಸ್ವಲ್ಪ ಅವ್ರನ್ನ ಹದ್ಬಸ್ತಲ್ಲಿ ಇಡಿ ಮಾರ್ಯಾರೆ, ಎಲ್ಲೆಲ್ಲೋ ಆ ಹೋಮ್ ಗಾರ್ಡ್ಗಳನ್ನ ಕಟ್ಕೊಂಡು ಹೋಗಿ ಯಾರ್ಯಾರಿಗೋ ಏನೋ ಮಾಡ್ತಾರೆ, ಅವ್ರಿಗೆ ಅಂಟಿಸ್ಕೊಂಡ್ರೆ ಹೇಗೆ ಅಂತ ನಂಗೆ ತುಂಬ ಆತಂಕ ಆಗ್ತಾಯಿತ್ತು ಕೊರೋನಾ ಸಂದರ್ಭದಲ್ಲಿ. ಎಲ್ಲರಿಗೆ ಸಹಾಯ, ನೆರೆ ಬಂದರೆ ಹೋದರು ಇವರು, ಅವರ ಇವರನ್ನು ಹೋಮ್ ಗಾರ್ಡ್ಸನ್ನು, ನನ್ನ ಕಾಲು ಒಮ್ಮೆ ಮುರಿದು ಹೋದಾಗ ನನ್ನ ವಿದ್ಯಾರ್ಥಿನಿಯರು ಹೋಮ್ ಗಾರ್ಡ್ಸ್ ಆಗಿದ್ದಾರೆ, ಎತ್ತಾಕ್ಕೊಂಡು ಹೋಗಿ ಭಾಷಣ ಮಾಡಿಸ್ಬಿಟ್ಟಿದ್ರು ಒಂದು ಸಲ. ಅವ್ರು ಎತ್ಕೊಂಡೇ ಹೋಗಿಬಿಟ್ಟಿದ್ರು. ಅಂಥ ಒಳ್ಳೆಯ ಹೋಮ್ ಗಾರ್ಡ್ಸನ್ನು, ಆ ಟೀಮನ್ನು ನೋಡುವಾಗ ಸಂತೋಷ ಆಗ್ತದೆ. ಹಾಗೆ ಒಬ್ಬ ವ್ಯಕ್ತಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ. ಒಬ್ಬ ವೈದ್ಯ ಆಯಿತು, ಅಲ್ಲಿ ಅವಿರತವಾಗಿ ಅವರು ಹಲ್ಲು ಮಾಡ್ತಾನೇ ಇರ್ತಾರೆ, ಆ ಕೆಲಸ ಹೇಳ್ಕೊಂಡೇ ಯೋಚನೆ ಮಾಡ್ತಾ ಇರ್ತಾರೆ. ಸಂಜೆ ಬಂದು ಲೇಖನ ಬರೀತಾರೆ, ಮರುದಿನ ಅದನ್ನು ಪ್ರಕಟಣೆಗೆ ಕೊಡ್ತಾರೆ. ಇದನ್ನು ನಾವು ಓದಿ ಅದನ್ನು ಉಪಯೋಗ ಪಟ್ಕೊಳ್ದಿದ್ರೆ ಅವರು ಬರೆದಿದ್ದು ವ್ಯರ್ಥ ಆಗಬಾರ್ದಲ್ಲ. ಆಗೋ ಕಾರಣಕ್ಕೋಸ್ಕರ ಇಷ್ಟು ಸುಂದರವಾದ ಮುನ್ನುಡಿ, ಅದನ್ನು ಮೆಚ್ಚಿ ನಾವಂಥವ್ರು ಮಾತಾಡುವುದು. ಆಮೇಲೆ ಪೆರ್ಲರವರು ಸರ್ಟಿಫಿಕೇಟ್ ಕೊಡೋದೇ ಇಲ್ಲ ಸಾಮಾನ್ಯವಾಗಿ. ಅವರಿಗೆ ಗೊತ್ತಿರೋದು ಆಕಾಶವಾಣಿಯಲ್ಲಿ ಇದು ಹೀಗಲ್ಲ, ಇದನ್ನು ಹೀಗೆ ಬರೀರಿ ಅಂತ. ನಾವೊಂದು ಸಲ ಪಟಿಂಗರನ್ನು ಆರಿಸಿ ಕಳಿಸಿದಾಗ ನಾವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅಂತ ಬರೆದುಬಿಟ್ಟಿದ್ದೆ. ಅದು ನೇರವಾಗಿ ನಮ್ಮ ಆಡಳಿತ ವಿರೋಧಿ ಹೇಳಿಕೆ ಆಗಿಬಿಡ್ತದಲ್ಲ, ಅದನ್ನು ತಿದ್ದಿದ್ರು. ನೀವಲ್ಲ ಸರ್, ಇನ್ನು ಹಿಂದಿನ ಡೈರೆಕ್ಟ್ರು, ಹೀಗಿರಬಾರ್ದು ಅಂತ. ಪಟಿಂಗರುಗಳ ಶಬ್ದವೇ ಅಲ್ಲಿ ಬರಬಾರ್ದು ಅಂತ. ಅದಕ್ಕೆ ಸೂಕ್ತ ವ್ಯಕ್ತಿಗಳನ್ನು ಆರಿಸಿ ಕಳಿಸುವುದು ನಮ್ಮ ಜವಾಬ್ದಾರಿ. ಏನು ಹೇಳ್ದಂಗೆ ಆಯ್ತು ರೀ, ಎಷ್ಟು ನೀರಸವಾಗಿ ಅದು ಪಟಿಂಗರನ್ನು ಆರಿಸಿ ಕಳಿಸಬಾರ್ದು ಅಂತ ನಾನು ನೇರವಾಗಿ ಬರೆದುಬಿಟ್ಟಿದ್ದೆ. ಆ ಥರದ್ದು ತಿದ್ದು ಪೆರ್ಲಾ ಅವರು ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇದು ಚೆನ್ನಾಗಿದೆ ಅಂತ ಹೇಳುವಂಥದ್ದು. ನಾವು ಅದನ್ನು ಓದೋಣ. ಎ ಸಿ ವಿರುದ್ಧ ನನ್ನದು. ಎ ಸಿ ಇದ್ದಲ್ಲಿ ನೀರು ಕುಡಿಯೋದು ಗಂಟಲು ಒಣಗೋದಕ್ಕೆ ಕಾರಣವಂತೆ. ಆಮೇಲೆ ಇನ್ನೊಂದು ಆಕ್ಷೇಪ ಇದೆ ನನಗೆ. ನೀವು ಫೋಟೋಸ್ ಹಾಕಿದ್ದೀರಲ್ಲ ಮುರಳಿ,
ರಾಜಶ್ರೀ ಮಾಡಿದ ತಿಂಡಿಯ ಫೋಟೋ ಹಾಕ್ತಿರಲ್ಲ, ಅದನ್ನು ಇದರಲ್ಲಿ ಹಾಗೆ ರಾಜಶ್ರೀ ನೀವು ಸ್ವಲ್ಪ ಹದ್ದುಬಸ್ತಲ್ಲಿ ಇಡಬೇಕು ಅವರನ್ನು. ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ. ಈ ಫೋಟೋಸ್ ಎಲ್ಲ ಅವರು ಮಾಡಿ ಅವರ ಅತ್ಯುತ್ತಮ ತಿಂಡಿಯನ್ನು ಅಷ್ಟೇ ಆಕರ್ಷಕವಾಗಿ ಅಷ್ಟೇ ಆರೋಗ್ಯಕರವಾಗಿ ಮಾಡ್ತಾರೆ. ಅದನ್ನು ಇವರು ಫೋಟೋ ಹಾಕ್ಕೊಳ್ತಾರೆ, ಸಂಭ್ರಮಿಸ್ತಾರೆ. ಈ ಪುಸ್ತಕಕ್ಕೆ ಅದನ್ನೇ ಬಳಸ್ಕೊಳ್ಳಿ. ಮುಂದಿನ ಪರಿಷ್ಕೃತ ಆವೃತ್ತಿಯಲ್ಲಿ ಫೋಟೋಸ್ ನಿಮ್ಮದು ಇರಬೇಕದು. ಯಾಕಂದರೆ ಅಷ್ಟು ಚಂದದಲ್ಲಿ ಅವರು ಅಡುಗೆ, ನಾನು ಎಲ್ಲ ರೀತಿಯ ಅವರ ವಿಶೇಷ ಅಡುಗೆಗಳನ್ನು ಊಟ ಮಾಡಿದ್ದೇನೆ. ದಿನನಿತ್ಯದ ಸಾಮಾನ್ಯ ಅಡುಗೆಗಳನ್ನು. ನಿಮ್ಮ ಸಂಡೇ ಅಂತೂ ನನ್ನ ಮಗಳು ಫಸ್ಟ್ ನೋಡೋದು ನಿಮ್ಮ ಮನೇಲಿ ಏನು ತಿಂಡಿ ಅಂತ FBಯಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ಆ ಮಾನಸಿಕವಾದ ಉತ್ಸಾಹ ಇದೆಯಲ್ಲ, ಅದಕ್ಕೆ ಕೂಡ ಕಾರಣ ತಿಂಡಿ. ನಾವು ತಿನ್ನುವ ಕೆಲವು ಆಹಾರ ಪದಾರ್ಥಗಳನ್ನು ತಿಂದಾಗ ಉಲ್ಲಾಸ ಜಾಸ್ತಿ ಆಗ್ತದೆ ಅನ್ನೋದನ್ನು ಬರೆದಿದ್ದಾರೆ. ಇದು ಕಲ್ಲರ್ ಕಟ್ಟಿ ಅಂತ ಹೇಳಿದೆ. ಆಮೇಲೆ ಈ ಬೆಂಗಳೂರು, ನಮ್ಮ ದಕ್ಷಿಣ ಕನ್ನಡದ ಆಹಾರ ಪದ್ಧತಿ, ನಾನು ದಕ್ಷಿಣ ಕನ್ನಡದವಳಲ್ಲ, ಇವರು ಉತ್ತರ ಕನ್ನಡದವರಂತೆ ಅಧ್ಯಕ್ಷರು, ನಮ್ಮ ಜಿಲ್ಲೆಯವರವರು. ನಾನು ಇಲ್ಲಿ ಬಂದಾಗ ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಹೇಗೆ ಅಂದರೆ, ಬೆಳಗಾಯಿತು ಅಂದರೆ ನಮ್ಮ ಗೃಹಿಣಿಯರಿಗೆ ದೋಸೆ ಮಾಡಬೇಕು, ಚಟ್ನಿ ಮಾಡಬೇಕು, ಚಹಾ ಎಲ್ಲ ಅವ್ರಿಗೆ ಪುರ್ಸೊತ್ತೇ ಇಲ್ಲ ಒಂದು 9 ಗಂಟೆ ತನಕ. ರಂಗೋಲಿ ಹಾಕೋದು ಮೊದಲಾಯ್ತಲ್ಲ. ಆಮೇಲೆ ನಾನು ದಕ್ಷಿಣ ಕನ್ನಡಕ್ಕೆ ಬಂದಾಗ ನಾನು ಒಬ್ಬ ಬಾಡಿಗೆ ಮನೇಲಿದ್ದೆ. ಓನರು ಹೆಂಡತಿ ಆರಾಮ್ ಪೇಪರ್ ಓದ್ತಾರೆ ಬೆಳಗ್ಗೆ. ಏನು ರೀ ಇದು ಅಷ್ಟು ಆರಾಮ್ ಪೇಪರ್ ಓದ್ತೀರಿ, ನಮ್ಮ ಯಜಮಾನ್ರು ಏನಾದ್ರು ಮಾಡಿಕೊಡ್ತಾರಾ ಅಡುಗೆನ ಅಂತ ಕೇಳಿದೆ. ಇಲ್ಲ, ನಮ್ಮ ಮನೇಲಿ ಗಂಜಿ, ಒಂದು ದೊಡ್ಡ ಪಾತ್ರೆಯಲ್ಲಿ ಗಂಜಿ ಇಟ್ಟು ಬಂದು ಪೇಪರ್ ಓದ್ತೇನೆ ನಾನು, ಉದಯವಾಣಿ ಅಂತ ಹೇಳಿದರು. ನನಗೆ ಎಲ್ಲ ಹೊಟ್ಟೆ ಕಿಚ್ಚಾಗೋಯ್ತು ದಕ್ಷಿಣ ಕನ್ನಡದ ಮಹಿಳೆಯರ ಬಗ್ಗೆ. ಇಲ್ಲಿಯ ಗಂಜಿ ಆಮೇಲೆ ಗೊತ್ತಾಯಿತು ಇದು ಎಷ್ಟು ಆರೋಗ್ಯಕರವಾದ್ದು. ಮಹಿಳೆಯರಿಗೆ ಸ್ವಲ್ಪ ಬೆಳಗಿನ ಟೈಮು ಒಂದು ದೊಡ್ಡ ಪಾತ್ರೆಯಲ್ಲಿ ಗಂಜಿ ಇಟ್ಟು ಇಡೀ ಉದಯವಾಣಿ ಓದೋದ್ರೊಳಗೆ ಅದು ಬೆಂದಿರ್ತದೆ. ಉಪ್ಪಿನಕಾಯಿ ಹಾಕಿ ಕೊಟ್ಟರೆ ಆಯಿತು, ಗಂಡನೂ ಊಟ ಮಾಡ್ತಾನೆ, ಮಗನೂ ಊಟ ಮಾಡ್ತಾನೆ. ಅಂತಹ ಆರೋಗ್ಯಕರವಾದ ಊಟದ ಪದ್ಧತಿಯನ್ನು ಕೂಡ ಅವರು ನಮಗೆ ಲಿವ್ ಟು ಈಟ್ ಅಲ್ಲ, ಈಟ್ ಟು ಲಿವ್ ಅನ್ನೋದನ್ನು ಅವರು ಮನಗಾಣಿಸಿಕೊಟ್ಟಿದ್ದಾರೆ. ಆಮೇಲೆ ಅದೇ ಇಡೀ ಪುಸ್ತಕದಲ್ಲಿ ಒಂದೇ ಎಳೆ ಇದೆ, ಏನಂದರೆ ಆರೋಗ್ಯಕರವಾಗಿ ನಾವು ಬದುಕೋದಕ್ಕೆ. ನಾವು ಈಗ ಹೇಳ್ತೇವಲ್ಲ, ನಾನು ಅವರು ಡಾಕ್ಟರ್ಗಳ ಪರವಾಗಿ ನಾನು ಹೆಚ್ಚು ಮಾತನಾಡೋದಿಲ್ಲ, ಅವರು ನಮ್ಮನ್ನು ಹೆದರಿಸ್ತಾರೆ ಅಂತಲೇ ನಾವು ಅಂದ್ಕೋತೀವಿ. ಇವರು ಹೆದರಿಸಿಲ್ಲ. ಹೆದರಿಕೆಯನ್ನು ತೆಗೆಯೋ ಹಾಗೆ ನಮ್ಮ ಸಿದ್ಧತೆಯಲ್ಲಿ ನಾವು ಇದ್ದರೆ ಅದೇನು ರೋಗ ಬಂದರೂ ನಾವು ಅದನ್ನು ಎದುರಿಸೋದಕ್ಕೆ ನಮಗೆ ದೇಹ ತಾನೇ ಶಕ್ತಿಯನ್ನು ನಮಗೆ ಅದು ಒದಗಿಸಿಬಿಡ್ತದೆ. ಆ ಒಳಗಿರುವ ಶಕ್ತಿಯನ್ನು ಪುಷ್ಟೀಕರಿಸ್ಕೊಳ್ಳೋದೇನೆ. ನಾವು ಕೆಲವು ಆಹಾರ ಪದ್ಧತಿ ನೋಡಿದಿರಲ್ಲ, ಯಪ್ಪ ತಿಂತಾರೆ ಅಂದರೆ ಹೆಚ್ಚಿನ, ನಾನು ಮಂಗಳೂರಲ್ಲಿರುವ ಡಾಕ್ಟರ್ಸನ್ನು ಕೇಳಿದಾಗ ಔಷಧಿದಲ್ರಿ ಸಮಸ್ಯೆ ತಿನ್ನೋದು ಅಂತ. ಅವರು ಕಡಿಮೆ ತಿನ್ನಿ ಅಂತ ಅವ್ರು ಹೇಳಿದಾಗೂ ಅದನ್ನು ಕೇಳಿಸ್ಕೊಳ್ಳೋದೇ ಇಲ್ಲಂತೆ. ಹೆಚ್ಚಿನ ಡಾಕ್ಟ್ರುಗಳು ಹೇಳ್ತಾರೆ ಅದನ್ನು ಕಡಿಮೆ ತಿನ್ನಿ ಅನ್ನೋದನ್ನು ಕೇಳಿಸ್ಕೊಳ್ಳದೆ ಏನು ತಿನ್ನಲಿ ಅನ್ನೋದನ್ನೇ ಅವರು ಇದು ಮಾಡ್ತಾರೆ. ನಾನು ಇದನ್ನು ಬೆಂಗಳೂರಿಗೆ ಹೋದರು ಅಂದ್ರಲ್ಲ, ಬೆಂಗಳೂರಿಗೆ ಹೋಗಿದ್ದು ನಾನು, ಎಲ್ಲೂ ಹೋಗಿಲ್ಲ. ಹೋಗಿ ಪುನಃ ಇಲ್ಲೇ ಇದ್ದೇನೆ ನಾನು. ಬೆಂಗಳೂರಲ್ಲಿ ಇನ್ನೊಂದು ಅದ್ಭುತ ಇದೆ, ಹಂಡೆಗಟ್ಟಲೆ ಕಾಫಿ ಕುಡಿತಾರೆ ಇವರು. ಕಾಫಿದು ಇಲ್ಲಿ ಗಿರ ಅಂತ ಹೇಳ್ತಿರಲ್ಲ ನೀವು, ಅವರು ವಾಕ್ ಮಾಡ್ತಾ ಇರುವಾಗ ಎಲ್ಲಿ ನೆಕ್ಸ್ಟ್ ಹೋಟೆಲ್ ಎಲ್ಲಿ ಸಿಗ್ತದೆ ಅಲ್ಲೊಂದು ಕಾಫಿ ಕುಡಿಯೋದು. ಆ ವಾಕ್ ಮಾಡ್ಕೊಂಡು ಬರುವಾಗ ಅಲ್ಲೊಂದು, ಅದು ಕಾಫಿಯ ಒಂದು ಇದು ಸೆಂಟರ್ ಪ್ಲೇಸ್ ಅದು ನಾನು ನೋಡಿದ ಹಾಗೆ. ಅದಕ್ಕೆ ಹೋಲಿಸಿದರೆ ದಕ್ಷಿಣ ಕನ್ನಡದ ಆಹಾರ ಪದ್ಧತಿ ಒಂದು ಕಾಯಿ ಚಟ್ನಿ, ಒಂದು ಉಪ್ಪಿನಕಾಯಿ, ಒಂದು ಗಂಜಿ ಮಹಿಳೆಯರಿಗೆ ತುಂಬ ಆರಾಮಿನದು. ಇದನ್ನು ಆದಷ್ಟು ನಾವು ಉಳಿಸ್ಕೊಂಡು ಬರೋಣ. ಯಾಕಂದರೆ ನೀವು 8-10 ಪದಾರ್ಥ ಮಾಡಿ ಬಡಿಸಿ ಅಂಥ ಮಹಿಳೆಯರಿಗೆ ಕಾಟ ಕೊಟ್ಟರೆ ಬೆಳಗ್ಗೆ ಎದ್ದು ಕಷ್ಟ. ಗಂಜಿ ಆರೋಗ್ಯಕರವಾದ್ದು, ಊಟ ಮಾಡಿ, ಉಪ್ಪಿನಕಾಯಿ ಹಾಕಿ ಬೇಕಾದ್ರೆ ಒಂದು ಇಟ್ಟುಕೊಳ್ಳಿ ಅಂತ ನಾವು ಹೇಳ್ಬೋದು. ಈ ಥರದ ಆರೋಗ್ಯಕರವಾದ ಜೀವನ ಶೈಲಿಗೆ ಬೇಕಾದ ಎಲ್ಲವನ್ನು, ಹಣ್ಣನ್ನು ಯಾಕೆ ತಿನ್ನಬೇಕು ಅದನ್ನೆಲ್ಲ ನಮಗೆ ನಾರ್ಮಲಿ ಗೊತ್ತಿರುವಂಥದ್ದು. ಬಟ್ ಅವರು ವೈಜ್ಞಾನಿಕವಾಗಿ ಅದನ್ನು ಹೇಳಿರೋದ್ರಿಂದ ಈ ಪುಸ್ತಕ ನಮ್ಮ ಹತ್ರ ಇರಬೇಕಿದು. ಸಕ್ಕರೆ ಅನ್ನುವ ವಿಷ ನಾವು ಎಷ್ಟು ತಿಂತೀವಿ, ಈಗ ಸಾಮಾನ್ಯವಾಗಿ ಜ್ಞಾನ ಬರ್ತಾ ಇದೆ. ಆ ಜ್ಞಾನವನ್ನು ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದಂಥ ಇಂಥ ಪುಸ್ತಕಗಳು ನಮ್ಮ ನಡುವೆ ಓಡಾಡಬೇಕು. ಈಗ ನಿಮಗೆ ಮೂಢನಂಬಿಕೆಗಳನ್ನು ಪ್ರಚೋದಿಸುವಂಥ ಅನೇಕ, ನಿಮ್ಮ ದಿಂಬಿನ ಕೆಳಗೆ ಒಂದು ಲವಂಗ ಇಟ್ಟು ಮಲಗಿ ಮರುದಿನ ಲಕ್ಷ್ಮಿ ಬಂದು ಬೀಳುತ್ತಾಳೆ ಅಂತ. ನಾನು ಲವಂಗ ಇರುವೆ ಬರಲಿಲ್ಲ, ನಾನಿಟ್ಟೆ ಲವಂಗವನ್ನು ಇಟ್ಟೆ, ಇರುವೆ ಬರಲಿಲ್ಲ ಹಾಸಿಗೆಗೆ. ಇಂಥದ್ದು ಎಲ್ಲಿಂದ ತಂದು ಹಬ್ಬಿಸ್ತಾ ಇದ್ದಾರೋ, ನಾವು ಅವರನ್ನು ಕ್ಷಮಿಸಬೇಕೋ. ನಾವು ಎಲ್ಲವನ್ನು ನೋಡಿ ನಗರಿ ಅಂತ ಹೇಳ್ತೇವೆ, ಆದರೆ ಈ ಥರದ ಆಪತ್ತನ್ನು, ಈ ಆಷಾಢ ಏಕಾದಶಿನ, ಅದು ಯಾವುದು ವೈಕುಂಠ ಏಕಾದಶಿ ದಿನ ಬೆಂಗಳೂರಲ್ಲಿ ಒಬ್ಬಳು ಮಹಿಳೆ ಆತ್ಮಹತ್ಯೆ ಮಾಡ್ಕೊಬಿಟ್ಲು. ವೈಕುಂಠ ಏಕಾದಶಿ ದಿನ ನೀವು ಸತ್ತರೆ ನೇರವಾಗಿ ಸ್ವರ್ಗಕ್ಕೆ ಅಂತ ಹೇಳಿಬಿಟ್ರು. ಸಾಯೋ ಲಕ್ಷಣ ಕಾಣಲಿಲ್ಲ ಅವಳಿಗೆ. ಸಂಜೆ ಆದಮೇಲೆ ಅದು ನೋಡಿ, ಆತ್ಮಹತ್ಯೆ ಅಂತ ವಿಷಯವನ್ನು ನಾವು ನಗುತ್ತೇವೆ. ಯಾಕಂದರೆ ಆ ಮೂಢನಂಬಿಕೆಗಳು ಇನ್ನೊಂದು ಮುಂದೆ ನಾವೆಲ್ಲ ಓದುವಾಗ ಮೂಢನಂಬಿಕೆಯನ್ನು ತೊರೆಯಬೇಕು
ಅಂತ ಇತ್ತು. ಆದರೆ ಅದು ಹಿಂಬಾಗಿಲಿನಿಂದ ಈಗ ಬಂದು ಗಟ್ಟಿಯಾಗಿ ಕೂತುಬಿಟ್ಟಿದೆ. ಅವುಗಳನ್ನು ನೀವು ಮೂಢನಂಬಿಕೆ ತೆಗೀರಿ ಅಂತ ಹೇಳಿದರೆ ಅವರು ಖಂಡಿತವಾಗಿ ಅದನ್ನು ಒಪ್ಕೊಳ್ಳೋದಿಲ್ಲ. ಈ ಥರದ ಪುಸ್ತಕಗಳ ಮೂಲಕ ಅರಿವನ್ನು, ವೈಜ್ಞಾನಿಕ ಅರಿವನ್ನು ಮೂಡಿಸುವಂಥ ಈ ಥರದ ಪುಸ್ತಕಗಳನ್ನು ಪ್ರಕಟಿಸಿದಂತಹ, ಅದು ಜನರಲ್ಲಿ ಅರಿವನ್ನು ಹುಟ್ಟಿ ಹಾಕೋದ್ರ ಮೂಲಕ ದೊಡ್ಡ ಸಮಾಜ ಸೇವೆ ಇದು. ನೇರವಾಗಿ ಸಮಾಜ ಸೇವೆ ಅಂತ ಇವರು ಸಮಾಜ ಸೇವಾ ದುರಂಧರರು ಅಂತೆಲ್ಲ ಹೇಳಿದರೆ ಅದು ನಮಗೆ ಹಾಸ್ಯಕ್ಕೆ ವಸ್ತು ಆಗಿಬಿಡ್ತದೆ. ಆದರೆ ಈ ಥರದ ಇದಿದೆಯಲ್ಲ, ಇದರ ಮೂಲಕ ನೀವು ಮೂಡಿಸ್ತಾ ಇರುವಂಥ ಅರಿವಿಗಾಗಿ ಸಮಾಜದ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಅನೇಕ ಕೃತಿಗಳು ಅವರಿಂದ ಇನ್ನೂ ಬರಲಿ. ಎಲ್ಲ ಪುಸ್ತಕದ ಬಿಡುಗಡೆಗೆ ನಾನು ಬಂದಿದ್ದೇನೆ, ಇನ್ನೂ ಬರ್ತೇನೆ ನಾನು. 32 ಅವರು ಹಲ್ಲಿನ ಬಗ್ಗೆ ಹೇಳ್ತಾರಲ್ಲ, 32ನೇ ಇದನ್ನು ಅದ್ಧೂರಿಯಾಗಿ ಮಾಡೋಣ. ಆಗ ಇವರೆಲ್ಲ ಎಲ್ಲರನ್ನು ಬಳಸ್ಕೊಂಡು 32 ಪುಸ್ತಕಗಳು ಬರೋ ತನಕ ನಾವು ಇದೇ ಪ್ರೀತಿಯಿಂದ ಕಾಯ್ತೇವೆ. ಇಂಥ ಒಂದು ಒಳ್ಳೆಯ ಕುಟುಂಬವನ್ನು ಅವರು ಹೊಂದಿದ್ದಾರೆ. ಎಲ್ಲರೂ ಇಲ್ಲಿ ಪ್ರತಿಯೊಬ್ಬರು ನನಗೆ ನನ್ನ ಸಂಸ್ಕೃತ ಗುರುಗಳು ಅವ್ರು ಬರೋದಿಲ್ಲ ಅಂತ ಕರೆದಿದ್ದು ನಾನು. ಅಂದರೆ ಕೆಲವರು ಬರಲಿ ಅಂತ ಕರಿತೇವೆ, ಕೆಲವರು ಬರದೇ ಇದ್ದರೆ ಒಳ್ಳೆದಿತ್ತು ದೇವರೇ ಅಂತ. ನನ್ನ ಸಂಸ್ಕೃತ ನಾನು ಹೆದರೋದಿಲ್ಲ ಹೀಗೆಲ್ಲ ಬಂತಲ್ಲ, ಆಗ ನಾನು ಹೇಳಿದೆ ಇನ್ಯಾವುದಕ್ಕೂ ಹೆದರೋದಿಲ್ಲ, ಸಂಸ್ಕೃತ ಗ್ರಾಮರಿಗೊಂದು ಹೆದರ್ತೇನೆ ನಾನು. ವಿನಯಪೂರ್ವಕವಾಗಿ ಹೇಳೋದು, ಗ್ರಾಮರ್ ಬರೋದಿಲ್ಲ ನನಗೆ. ಸಂಸ್ಕೃತ ಹೊಸದಾಗಿ ಈಗ ಕೊರೋನಾ ಗೆಲ್ಲಿರಿ ಹೇಗೆ ಅಂತಂದರೆ, ನಾವು ಯೋಗ ಮತ್ತು ಸಂಸ್ಕೃತಕ್ಕೆ ಸೇರಿಕೊಂಡ್ವಿ ಕ್ಲಾಸಿಗೆ, ಆನ್ಲೈನ್ ಕ್ಲಾಸಲ್ಲಿ. ನನ್ನ ಗುರು, ನನಗಿಂತ ಚಿಕ್ಕವರು, ಶಾಂತಲಾ ವಿಶ್ವಾಸ್ ಬಂದಿದ್ದಾರೆ. ನಮಸ್ತೆ, ನಾನು ಕನ್ನಡದಲ್ಲಿಯೇ ಅವರನ್ನು ಮಾತಾಡಿಸೋದು, ಅವರು ಸಂಸ್ಕೃತದಲ್ಲೇ ಉತ್ತರ ಕೊಡೋದು ನನಗೆ. ಒಂದಲ್ಲ ಒಂದಿನ ನಿಮ್ಮ ಹತ್ರ ಸಂಸ್ಕೃತದಲ್ಲಿ ಮಾತಾಡ್ತೇನೆ ನಾನು ಅಂತ ಹೇಳಿದ್ದೇನೆ. ಸಂಸ್ಕೃತಕ್ಕೂ ಆಯುರ್ವೇದಕ್ಕೂ ಇವರು ಪೆಲ್ಲರವ್ರು ಹೇಳಿದರು, ನಮ್ಮ ಜೀವನ ಕ್ರಮಕ್ಕೂ ನಿಖರವಾದಂಥ ಒಂದು ಸಂಬಂಧ ಇರೋದನ್ನು ನನಗೆ ಸಂಸ್ಕೃತ ಓದ್ತಾ ಗೊತ್ತಾಗಿರುವಂಥದ್ದು. ಸಂಸ್ಕೃತ ಕ್ಲಾರಿಟಿ, ಎಲ್ಲ ಭಾಷೆಗಳಲ್ಲಿ ಕ್ಲಾರಿಟಿ ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲಿದೆ. ಆದರೆ ಸಂಸ್ಕೃತದಲ್ಲಿರುವ ಕ್ಲಾರಿಟಿ, ನಾನು ಸಂಸ್ಕೃತ ಕಲಿಬೇಕು ಅಂತ ಹೇಳಿದ್ದಕ್ಕೆ ಇವರು ವೈಜ್ಞಾನಿಕವಾಗಿ ಇಂಗ್ಲೀಷ್ ಮೆಡಿಸಿನನ್ನು ಓದಿಕೊಂಡವರು. ಆ ಸಂಸ್ಕೃತ ಹಿನ್ನೆಲೆ ನನಗೆ ತುಂಬ, ನಿಮ್ಮ ತಂದೆಯವರನ್ನು ನೆನಪಿಸ್ಕೊಳ್ತೇನೆ ನಾನು. ಅವರು ಸಾಮಾನ್ಯವಾಗಿ ಪುಸ್ತಕ ಬಿಡುಗಡೆಯಲ್ಲಿ ಇಲ್ಲಿ ಕೂತಿರ್ತಿದ್ರು. ಶುಭ್ರ ಶ್ವೇತವಸನಧಾರಿ ಅವರ ತಂದೆ, ದೊಡ್ಡ ವಿದ್ವಾಂಸರು. ಸರಳವಾಗಿ ಅವರು ಇಲ್ಲಿ ಕೂತ್ಕೊಳ್ತಾ ಇದ್ದರು, ನನಗೆ ಅದು ಕಣ್ಮುಂದೆ ಬರ್ತದೆ. ಅದು ಅವರ ಕುಟುಂಬದಲ್ಲಿ ಬಂದಿರುವಂಥದ್ದು. ಆ ಸಂಸ್ಕೃತದ ಕ್ಲಾರಿಟಿ ಆಫ್ ಥಾಟ್, ಒಂದು ಅದು ಇದು ಅಂತ ಇಲ್ಲ, ಕರೆಕ್ಟ್ ಅಂದರೆ ಕರೆಕ್ಟಾಗಿ ಹೇಳುವಂಥ ಭಾಷೆ ಅದು. ಅದರ ಹಿನ್ನೆಲೆ ಇರೋದರಿಂದ ಈ ಥರದ ಕಾಯಿಲೆಗಳ ಬಗ್ಗೆ ನಿಖರವಾಗಿ ಹೇಳೋದಕ್ಕೆ ಅವರಿಗೆ ಸಾಧ್ಯವಾಗಿದೆ. ಆದ್ದರಿಂದ ಯಾವುದೇ ಬ್ಲಡ್ ಗ್ರೂಪಿಗೆ ನೀವು ಸೇರಿದವರಾದರೂ ಬಿ ಪಾಸಿಟಿವ್ ಅಂತ ಹೇಳ್ತಾ ಈ ಪುಸ್ತಕಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು